ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಸುಳ್ಯ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಕಾರದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ ಸುಳ್ಯ ತಾಲೂಕಿನ ಮಡಪಾಡಿ ಗ್ರಾಮಕ್ಕೀಗ ಅಭಿವೃದ್ಧಿಯ ಶಕೆ ಆರಂಭವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು 2020 ಜನವರಿ 5ರಂದು ಮಡಪಾಡಿಯಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ರು. ಸಚಿವರು, ಸಂಸದರು, ಶಾಸಕರು ಸೇರಿ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಧಿಕಾರಿ ಸೇರಿ ಅಧಿಕಾರಿಗಳು ಭಾಗವಹಿಸಿದ ಗ್ರಾಮ ವಾಸ್ತವ್ಯದಲ್ಲಿ ಜನರು ಗ್ರಾಮದಲ್ಲಿ ಪ್ರಮುಖ ಬೇಡಿಕೆಗಳನ್ನು ಮಂಡಿಸಿದ್ರು. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರಾದ ಎಸ್ ಅಂಗಾರ ಮತ್ತು ಕೆಎಸ್ ಈಶ್ವರಪ್ಪ ಅವರು ಹಲವು ಅಭಿವೃದ್ಧಿಗೆ ಅನುದಾನವನ್ನು ಒದಗಿಸಿದ್ದಾರೆ. ಮಡಪಾಡಿ ಗ್ರಾಮವನ್ನು ಸಂಪರ್ಕಿಸುವ ಸೇವಾಜೆ ಮಡಪಾಡಿ ರಸ್ತೆ ಅಭಿವೃದ್ಧಿಗೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಕೆಎಸ್ ಈಶ್ವರಪ್ಪ 1.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಇದೀಗ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಗಿದೆ. ಸಚಿವ ಎಸ್ ಅಂಗಾರ ಅವರು ಗ್ರಾಮದಲ್ಲಿ ಪ್ರಮುಖ ಬೇಡಿಕೆಯಾದ ಮಡಪಾಡಿ ಹಾಡಿಕಲ್ಲು ರಸ್ತೆಗೆ 80 ಲಕ್ಷ ರೂಪಾಯಿ ಅನುದಾನವನ್ನು ಒದಗಿಸಿದ್ದಾರೆ. ಅದರ ಶಂಕುಸ್ಥಾಪನೆ ನೆರವೇರಿತು. ಇನ್ನೊಂದು ಬೇಡಿಕೆ ಇದ್ದು ಸೇತುವೆಗಾಗಿ 1 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಶೇವಾಜೆ ಮಡಪಾಡಿ ಗುತ್ತಿಗೆರು ರಸ್ತೆಯನ್ನ ಲೋಕೋಪಯೋಗಿ ರಸ್ತೆಯಾಗಿ ಮೇಲ್ದರ್ಜೆಗೇರಿಸಲಾಗಿದೆ. ಈ ರಸ್ತೆಯ ಉಳಿದ ಭಾಗದ ಅಭಿವೃದ್ಧಿಗೆ ಆದ್ಯತೆಯ ಮೇರೆಗೆ ಅನುದಾನ ಒದಗಿಸುವುದಾಗಿ ಸಚಿವರು ತಿಳಿಸಿದ್ದಾರೆ. ಅದಕ್ಕೆ ಏನೇನು ಪೂರಕವಾಗಿ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಯಾವ ರೀತಿಯ ಅನುದಾನವನ್ನು ತರಬೇಕು, ಅದು ಎಲ್ಲವನ್ನು ತರುವಂಥ ಕೆಲಸ ಮಾಡ್ತೀವಿ. ಆದರೆ ಜನಗಳು ಕೂಡ ಇವತ್ತು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಎಲ್ಲಿಯವರೆಗೆ ರಸ್ತೆ ಚರಂಡಿಯವರೆಗೆ ಕೂಡ ನಾವು ಒತ್ತುವರಿ ಮಾಡಿಕೊಂಡು ಬೇಲಿ ಮಾಡಿದ್ದೇವೆ. ಇನ್ನು ಅಕಸ್ಮಾತ್ ಅದು ತೆಗಿಲಿಕ್ಕೆ ಹೋದ ಕೋರ್ಟಿಗೆ ಹೋಗುವಂಥದ್ದು. ಅದಕ್ಕಾಗಿ ಏನು ಜಾಗನೇ ಇಲ್ಲದಂಥ ವ್ಯಕ್ತಿಗಳು ಆ ರೀತಿ ಮಾಡಿದರೆ ನಾವು ಒಪ್ಪಿಕೊಳ್ಳಬೇಕು. ಜಾಗ ಇಲ್ಲದವರಲ್ಲ, ಜಾಗ ಇದ್ದವರೇ ನಾವು ಈ ರೀತಿ ಒತ್ತುವರಿನ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ರಸ್ತೆಯ ಅಭಿವೃದ್ಧಿ ಇರ್ಬೋದು, ಇನ್ನು ವಿದ್ಯುತ್ತಿನ ಲೈನ್ ಇರ್ಬೋದು. ನನ್ನ ಮನೆಯವರೇ ಕರೆಂಟ್ ಬೇಕು, ಅದು TC ಇರಬೇಕು, ಇಂಪ್ರೂವ್ಮೆಂಟ್ TC ಇರ್ಬೋದು, ಎಲ್ಲವೂ ಕೂಡ ಬೇಕು. ನನ್ನ ಮನೆಯಿಂದ ಮುಂದೆ ಹೋಗಬೇಕಾದ್ರೆ ಆಗ ನಮ್ಮದು ಪಟ್ಟ ಜಾಗ. ಅಂದರೆ ಈ ರೀತಿಯ ತಕರಾರುಗಳು ನಮಗೆ ಕಾಣುವಂಥದ್ದು. ಅದಕ್ಕೋಸ್ಕರ ಸರ್ಕಾರ, ಈಗ ನಮ್ಮ ಸರ್ಕಾರ ಇದೆ, ನಾನು ಈ ಕ್ಷೇತ್ರ ಚುನಾಯಿತ ಪ್ರತಿನಿಧಿಯಾಗಿದೆ. ನಾವಂತೂ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಏನೇನು ಅಭಿವೃದ್ಧಿಯನ್ನು ಮಾಡಬೇಕು ಆ ದಿಕ್ಕಿಂದೆಲ್ಲವೂ ಕೂಡ ಗಮನ ಕೊಡ್ತೇವೆ. ಆದರೆ ಇವತ್ತು ಆ ರೀತಿಯ ಕೆಲಸಗಳಿಗೆ ಸಂಬಂಧಪಟ್ಟಾಗಿ ಎಲ್ಲ ಆಯಾಯ ಭಾಗದ ಜನಗಳ ನಮಗೆ ಸಹಕಾರವನ್ನು ಕೂಡ ಬೇಕು. ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇದೀಗ 3ನೇ ಅತಿ ದೊಡ್ಡ ಶೋರೂಮ್ ತೊಕ್ಕೊಟ್ಟು ಕಲ್ಲಾಪುವಿನಲ್ಲಿ. ವಿವಿಧ ವಿನ್ಯಾಸದ ಫರ್ನಿಚರ್ಗಳು, ಎಲೆಕ್ಟ್ರಾನಿಕ್ಸ್ಗಳು, ಇಂಟೀರಿಯರ್, ಫರ್ನಿಶಿಂಗ್, ಹೋಮ್ ಅಪ್ಲಯನ್ಸಸ್ಗಳು, ಮೊಬೈಲ್, ಲ್ಯಾಪ್ಟಾಪ್, ಕಿಚನ್ ವೇರ್ಗಳು, ಮನೆಯ ಅಲಂಕಾರಿಕ ವಸ್ತುಗಳು, ಇನ್ನೂ ಇತ್ಯಾದಿ ಎಲ್ಲವೂ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಖರೀದಿಗಾಗಿ. ಗ್ರಾಹಕರ ಅವಶ್ಯಕತೆಗೆ ತಕ್ಕಂತೆ ಬೇಡಿಕೆಯ ವಿನ್ಯಾಸಗಳುಳ್ಳ ಪೂರ್ಣ ಇಂಟೀರಿಯರ್ಗಳು ಹಾಗೂ ಒಳ್ಳೆ ಗುಣಮಟ್ಟದ ಫರ್ನಿಚರ್ಗಳು ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಉತ್ತಮ ಬೆಲೆ, ಉತ್ತಮ ಗುಣಮಟ್ಟ ನಮ್ಮ ಉತ್ಪನ್ನ. ಇದು ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ನ ವಿಶೇಷ. ಉಚಿತ ಹೋಮ್ ಡೆಲಿವರಿ ಹಾಗೂ ಸುಲಭ EMI ಸೌಲಭ್ಯವೂ ಲಭ್ಯವಿದೆ. ನಮ್ಮ ಶಾಖೆಗಳು ಯಯಾಡಿ, ತೊಕ್ಕೊಟ್ಟು, ಲೇಡಿ ಹಿಲ್.